ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಲ್ಲ? ಈ ನಿದ್ದೆ ಸಮಸ್ಯೆ ಅನ್ನೋದಿದೆಯಲ್ವ, ತುಂಬ ಜನರಿಗಿರುತ್ತೆ. ಒಂದು ರಿಸರ್ಚ್ ಪ್ರಕಾರ ಭಾರತದಲ್ಲಿ ಸುಮಾರು 83% ಅಷ್ಟು ಜನ, ಅಂದರೆ 100ರಲ್ಲಿ 83ರಷ್ಟು ಜನ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದೆಯಲ್ವ ಈ ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಅನ್ನುವಂತಹ ಸಮಸ್ಯೆಯಿಂದ ಬಳಲಿರ್ತಾರೆ. ಬಟ್ ಇದರಲ್ಲಿ ಕೆಲವರಿಗಂತೂ ತುಂಬಾ ಸಿವಿಯರ್ ಆಗಿರುತ್ತೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಸ್ಪೆಷಲಿ ಇದೆಯಲ್ವಾ, ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಮೇಯ್ನ್ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಕೂಡ ನಾನು ಇದರ ಬಗ್ಗೆ ತುಂಬಾ ವಿಡಿಯೋಗಳನ್ನು ಮಾಡಿದ್ದೆ. ಅದಾದ ನಂತರ ಕೂಡ ತುಂಬಾ ಜನ ನನಗೆ ಇದರ ಬಗ್ಗೆ ಕೇಳ್ತಾ ಇದ್ರು, ಒಂದಷ್ಟು ಮಾಹಿತಿ ಕೊಡಿ, ನಮಗೆ ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ, ತುಂಬ ಬೇಗ ನಿದ್ದೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದ್ಬಿಟ್ಟು. ಎರಡು ಕಾರಣಕ್ಕೆ ಮೇಜರ್ ಆಗಿ ಈ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ. ಒಂದು, ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಅಥವಾ ತುಂಬ ಟೈಮಿಂದ ಮೆಡಿಕೇಷನ್ ಯಾವುದಾದ್ರೂ ತಗೊತಾ ಇದ್ದರೆ ಆ ಮೆಡಿಕೇಷನ್ ಸೈಡ್ ಎಫೆಕ್ಟಿಂದ ಕೂಡ ಈ ಥರ ಪ್ರಾಬ್ಲಮ್ ಬರುತ್ತೆ. ಅಥವಾ ನರ ಸಂಬಂಧಿ ಯಾವುದಾದ್ರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದರೂ ಕೂಡ ಈ ಸಮಸ್ಯೆ ಬರುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತಂದರೆ, ಇದನ್ನು ನಾವು ಚೇಂಜ್ ಮಾಡ್ಕೋಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ತುಂಬ ಜಾಸ್ತಿ ಜನರಿಗೆ ಈ ನಿದ್ರಾಹೀನತೆ ಸಮಸ್ಯೆ ಕಾಡಲಿಕ್ಕೆ ಮೇಯ್ನ್ ರೀಸನ್ ಅಂತಂದರೆ ಅದು ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜಸ್ ಮಾಡ್ಕೊಂಡಿರುವಂಥದ್ದು. ಹಾಗಾದರೆ ನಾವು ಯಾವ ಥರ ಮಾಡಿದ್ರಿ, ಯಾವ ಸಿಸ್ಟಮನ್ನು ಫಾಲೋ ಮಾಡಿದ್ರಿ, ಅಥವಾ ಕೆಲವೊಂದು ಮನೆಮದ್ದುಗಳನ್ನು ಫಾಲೋ ಮಾಡೋದ್ರ ಮೂಲಕ ನಿದ್ರಾಹೀನತೆ ಸಮಸ್ಯೆಯಿಂದ ಹೊರ ಬರ್ಬೋದಾ ಅಂತ ಕೇಳಿದರೆ, ಖಂಡಿತವಾಗ್ಲೂ ನಾನು ಎಸ್ ಅಂತ ಹೇಳ್ತೀನಿ. ತುಂಬಾ ರಿಸರ್ಚ್ ಮಾಡಿ ಕೆಲವೊಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಮೊದಲನೆಯದಾಗಿ, ಫಸ್ಟ್ ಥಿಂಗ್, ತುಂಬ ಜನರಿಗೆ ಕಾಡ್ತಾ ಇರೋದು ನಿದ್ರಾಹೀನತೆ ಪ್ರಾಬ್ಲಮ್ ಅಂತಂದರೆ ಇದೇ ಸಮಸ್ಯೆಯಿಂದ. ಅದು ಏನು ಅಂತಂದರೆ, ನಾವು ಸ್ಕ್ರೀನ್ ಟೈಮನ್ನು ಇದೆಯಲ್ವ ಕಮ್ಮಿ ಮಾಡ್ಕೋಬೇಕು. ಸ್ಕ್ರೀನ್ ಟೈಮ್ ಅಂತ ಅಂದರೆ ಎಸ್ಪೆಷಲಿ ರಾತ್ರಿ ಜಾಸ್ತಿ ಮೊಬೈಲನ್ನು ನೋಡೋದು, ಅಥವಾ ರಾತ್ರಿ ಪೂರ್ತಿ ಜಾಸ್ತಿಯಾಗಿ ನಾವು ಟಿ ವಿಯನ್ನು ನೋಡ್ತಾ ಕೂತ್ಕೊಳ್ಳೋದು, ಅಥವಾ ಸಿಸ್ಟಮ್ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು, ಇದನ್ನ ರಾತ್ರಿ ಹೊತ್ತಲ್ಲಿ ಆದಷ್ಟು ರೆಡ್ಯೂಸ್ ಮಾಡಬೇಕು. ಮಲಗೋಕ್ಕಿಂತ ರಿಸರ್ಚ್ ಹೇಳೋ ಪ್ರಕಾರ ಮಲಗೋಕ್ಕಿಂತ 2 ಗಂಟೆ ಮುಂಚೆನೇ ನಾವು ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡಬೇಕು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡಬೇಕು, ಅಥವಾ ಈ ಲ್ಯಾಪ್ಟಾಪ್ ನೋಡೋದನ್ನು ಸ್ಟಾಪ್ ಮಾಡಬೇಕು. ಇದರಲ್ಲಿ ಒಂದು ಬ್ಲೂ ರೇಸ್ ಇದೆಯಲ್ವ ಹೊರಬರ್ತಾ ಇರುತ್ತೆ ಈ ಟಿ ವಿ ಅಥವಾ ಈ ಸ್ಕ್ರೀನ್ಗಳಲ್ಲಿ. ಅದು ನಮಗೆ ನಿದ್ದೆ ಸೈಕಲ್ಗೆ ಅಥವಾ ನಮಗೆ ನಿದ್ದೆ ಮಾಡದೇ ಇರೋ ಥರ ನಮ್ಮ ಮೈಂಡನ್ನು ಆ್ಯಕ್ಟಿವ್ ಆಗಿ ಇಡೋ ಥರ ನೋಡ್ಕೊಳ್ಳುತ್ತೆ. ಅದರಿಂದ ಜಾಸ್ತಿ ನಮ್ಮ ಮೈಂಡ್ ಏನೇನೋ ಥಿಂಕ್ ಮಾಡ್ತಾ ಇರುತ್ತೆ. ಈ ಸಮಸ್ಯೆಯಿಂದಾಗಿ ಏನು ಅಂತಂದರೆ, ನಮ್ಮ ರಾತ್ರಿ ಮಲಗಿದ್ರೆ ಬೇಗ ನಿದ್ದೆ ಬರಲ್ಲ. ಸೊ ಆದಷ್ಟು ರಾತ್ರಿ ಹೊತ್ತು ಟಿ ವಿ ನೋಡೋದನ್ನು ಮತ್ತು ಸ್ಕ್ರೀನ್ಗೆ ಸ್ಪೆಂಡ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಇದು ಮೊದಲನೆಯದು. ಎರಡನೇದಾಗಿ, ರಾತ್ರಿ ಆದ ನಂತರ, ಸಾಯಂಕಾಲ ಆದ ನಂತರ ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಬೇಕು. ಯೂಶ್ವಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಟೀ ಕಾಫಿ ಇದೆಯಲ್ವ, ಅದರಲ್ಲಿ ಏನೋ ಒಂದು ಅಂಶ ಇರುತ್ತೆ, ಅದು ನಮ್ಮ ಮೈಂಡನ್ನು ನಮ್ಮ ಬಾಡಿನ ಆ್ಯಕ್ಟಿವ್ ಆಗಿಡೋ ಥರ ಮಾಡುತ್ತೆ. ಆದ್ದರಿಂದ ರಾತ್ರಿ ಹೊತ್ತು ನಾವು ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ ನಮಗೆ ಮಲಗಿದ್ರೆ ಬೇಗ ನಿದ್ದೆ ಬರದೇ ಆಗುತ್ತೆ. ಸೊ ಅದರಿಂದ ಆದಷ್ಟು ಸಾಯಂಕಾಲದ ಟೈಮಲ್ಲಿ ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಬೇಕು. ಮೂರನೇದೇನು ಅಂತಂದರೆ, ಮಲ್ಕೋದಕ್ಕೆ ಮೇಜರಾಗಿ ನಮ್ಮ ಬಾಡಿ ಕೂಡ ರಿಲ್ಯಾಕ್ಸ್ ಆಗಿರಬೇಕು, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರಬೇಕು. ಬಾಡಿನ ಯಾವ ಥರ ರಿಲ್ಯಾಕ್ಸ್ ಮಾಡೋದು? ಆಲ್ಮೋಸ್ಟ್ ಇದೆಯಲ್ವ, ಈ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ವಾಕ್, ಏನಾದರೂ ಕೆಲಸ ಮಾಡಿ ನಮ್ಮ ಬಾಡಿನ ದಣಿಸಿದರೆ ಸುಸ್ತಾಗಿರುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಿ ಇರುತ್ತೆ, ಕೂಡ ಆರಾಮ್ಸೆ ಮಲಗಿದ್ರೆ ನಿದ್ದೆ ಬರುತ್ತೆ. ಈ ಕೂಲಿ ಕೆಲಸ ಎಲ್ಲ ಮಾಡೋರಿಗೆ ನೋಡಿ, ಅಥವಾ ದಿನಪೂರ್ತಿ ಕಷ್ಟಪಟ್ಟು ದುಡಿತಾರಲ್ವ, ಅವರಿಗೆ ರಾತ್ರಿ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ. ಆದ್ದರಿಂದ ಆದಷ್ಟು ನಮ್ಮ ದೇಹಕ್ಕೆ ಏನಾದರೂ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಬಿಟ್ಟು ಅದು ತುಂಬ ರಿಲ್ಯಾಕ್ಸ್ ಆಗಿರೋ ಥರ ಸಾಯಂಕಾಲ ನಮಗೆ ಒಂದು ಸ್ವಲ್ಪ ತುಂಬ ದಣಿದಿದ್ರೂ ಕೂಡ ಇದೆಯಲ್ವ ಬೇಗ ನಿದ್ದೆ ಬರುತ್ತೆ. ಇದೊಂದು. ಮೈಂಡನ್ನು ಯಾವ ಥರ ರಿಲ್ಯಾಕ್ಸ್ ಮಾಡೋದು? ಮಲಗುವಾಗಿದೆಯಲ್ವ, ನಾವು ಯಾವುದೇ ಯೋಚನೆಗಳನ್ನು ಇಟ್ಕೋಬಾರ್ದು, ಯಾವುದೇ ಟೆನ್ಷನ್ಗಳನ್ನು ಇಟ್ಕೋಬಾರ್ದು. ಒಂದ್ಸರಿ ನಾವು ಬೆಡ್ಡಿಗೆ ಬಿದ್ವಿ ಅಂತಂದರೆ ಮೈಂಡನ್ನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಮಾಡ್ಕೋಬೇಕು. ಮಲಗೋದನ್ನಷ್ಟೇ ಯೋಚಿಸಬೇಕು ಹೊರತು ಬೇರೆ ಯಾವುದನ್ನು ಯೋಚಿಸಬಾರ್ದು. ಯಾವ ಟೆನ್ಷನ್ ಇರಲಿ, ಯಾವುದೇ ಸಮಸ್ಯೆ ಇರಲಿ, ನೆಕ್ಸ್ಟ್ ಡೇ ಎದ್ದು ಅದ್ರ ಬಗ್ಗೆ ಏನು ಅಂತ ಯೋಚಿಸೋಣ. ಮಲಗೋ ಟೈಮಲ್ಲಿ ನಾವು ಯೋಚಿಸೋದನ್ನು, ಥಿಂಕ್ ಮಾಡೋದನ್ನು, ಟೆನ್ಷನ್ ತಗೊಳ್ಳೋದನ್ನು ಕಮ್ಮಿ ಮಾಡಬೇಕು. ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೋಬೇಕು. ಬಾಡಿನ ರಿಲ್ಯಾಕ್ಸ್ ಮಾಡೋದಕ್ಕೆ ಇನ್ನೊಂದು ವೇ ಇದೆ. ಅದು ಏನು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿ ಅಂತ ಕೂಡ ಹೇಳ್ತಾರೆ. ಕೆಲವರು ಏನು ಅಂತಂತಂದರೆ, ಕಾಲುಗಳಿಗೆ ಮಸಾಜ್ ಮಾಡ್ಕೊತಾರೆ ಆಯಿಲಿಂದ, ತಲೆಗೆ ಹೆಡ್ ಮಸಾಜ್ ಮಾಡ್ಕೊತಾರೆ ಯಾವುದಾದ್ರೂ ಆಯಿಲಿಂದ. ಇದರಿಂದ ಕೂಡ ಇದೆಯಲ್ವಾ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ. ಅದರಿಂದ ಬಾಡಿ ಮತ್ತು ಮೈಂಡನ್ನು ಎರಡನ್ನು ಕೂಡ ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ರೆ ಮಲಗಿದ ಕೂಡಲೇ ನಿದ್ದೆ ಬರುತ್ತೆ. ಇನ್ನೊಂದು, ನಾವು ಮಲಗುವಂಥ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಅದು ತುಂಬ ಅಂದರೆ ಎನ್ವಿರಾನ್ಮೆಂಟ್ ಇದೆಯಲ್ಲ ನಮಗೆ ಪಾಸಿಟಿವ್ ಆಗಿರೋ ಥರ, ತುಂಬ ನಮಗೆ ನಿದ್ದೆ ಮಾಡಲಿಕ್ಕೆ ಪಾಸಿಟಿವ್ ಆಗಿರೋ ಥರ ಇರಬೇಕು. ಒಂದು, ಕತ್ಲೆ ಇರಬೇಕು. ಏನಾದರೂ ಬೆಳಕು ಬರ್ತಾ ಇದ್ದರೆ ನೀವು ಕರ್ಟನ್ ಹಾಕಿ, ನಾವು ವಿಂಡೋನ ಕ್ಲೋಸ್ ಮಾಡಿ ಆದಷ್ಟು ಕತ್ಲೆ ಇರೋ ಥರ ನೋಡ್ಕೋಬೇಕು, ಅಥವಾ ಡಿಮ್ ಲೈಟ್ ಇರೋ ಥರ ನೋಡ್ಕೋಬೇಕು.
ಲೈಟಾಗಿ ಮ್ಯೂಸಿಕ್ ಪ್ಲೇ ಮಾಡೋದ್ರಿಂದ ಅಥವಾ ಮ್ಯೂಸಿಕನ್ನು ಕೇಳ್ಕೊಂಡು ಮಲಗೋದ್ರಿಂದ ಕೂಡ ಕೆಲವರಿಗೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಬುಕ್ಸನ್ನು ಓದ್ಕೊಂಡು ನಾವು ಕೂಡ ನಿದ್ದೆ ಮಾಡ್ಬೋದು. ಅಂದರೆ ಕೆಲವರಿಗೆ ಬುಕ್ಸ್ ಹಿಡಿದ ಕೂಡಲೇ ನಿದ್ದೆ ಬರುತ್ತೆ. ಸೊ ಈ ಥರ ಮತ್ತು ಬೆಡ್ರೂಮ್ ಕೂಡ ಒಂದು ಸ್ವಲ್ಪ ಚೆಂದ ಮಾಡಿ ಡೆಕೋರೇಟ್ ಮಾಡಿ ಆದಷ್ಟು ಕೂಲಾಗಿ ಕಾಮಾಗಿ ನಮ್ಮ ಎನ್ವಿರಾನ್ಮೆಂಟ್ ಏನಿದೆ ಅದನ್ನ ತುಂಬ ನೀಟಾಗಿರೋ ಥರ ನೋಡ್ಕೋಬೇಕು. ಇದರಿಂದ ಕೂಡ ಮಲಗುವಾಗ ಬೇಗ ನಿದ್ದೆ ಬರುತ್ತೆ. ಇನ್ನೊಂದು ಏನು ಅಂತಂದರೆ, ಕೆಲವರು ರಾತ್ರಿ ಡ್ರಿಂಕ್ಸ್ ತಗೊಂಡ್ರೆ ಬೇಗ ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ತಪ್ಪು. ಡ್ರಿಂಕ್ಸ್ ತಗೊಂಡಾಗ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಅಮಲ್ ಇರ್ದಂಗೆ ಆಗುತ್ತೆ, ನಿದ್ದೆ ಬಂದಾಗ ಆಗುತ್ತೆ. ಬಟ್ ಏನು ಅಂತಂದರೆ ನಿದ್ರೆ ಸೈಕಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಡ್ರಿಂಕ್ಸ್ ತಗೊಂಡವರು ಲೇಟ್ ನೈಟ್ ಮಲಗ್ತಾರೆ, ಬೆಳಿಗ್ಗೆ ಲೇಟಾಗಿ ಹೇಳ್ತಾರೆ, ನೆಕ್ಸ್ಟ್ ಡೇ ಮತ್ತೆ ಲೇಟಾಗಿ ಮಲಗ್ತಾರೆ, ಅದರ ನೆಕ್ಸ್ಟ್ ಡೇ ಮತ್ತೆ ಲೇಟಾಗಿ ಹೇಳ್ತಾರೆ. ಸೊ ಆ ನಿದ್ರೆ ಸೈಕಲ್ ಇದೆಯಲ್ವ ಅದು ಚೇಂಜ್ ಆಗೋಗುತ್ತೆ. ಈವನ್ ಸ್ಮೋಕ್ ಮಾಡೋರದ್ದು ಕೂಡ ಅಷ್ಟೇ, ಜಾಸ್ತಿಯಾಗಿ ಮಾಡೋರಿಗೆ ಕೂಡ ನಿದ್ರೆಹೀನತೆ ಸಮಸ್ಯೆ ಇರುತ್ತೆ. ಆದ್ದರಿಂದ ಬ್ಯಾಡ್ ಹ್ಯಾಬಿಟ್ಗಳಿಗೆ ಅಡಿಕ್ಟ್ ಆಗೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಪಾರ್ಟಿ ಗಿಟಿ ಏನಾದರೂ ಮಾಡೋದಿದ್ರು ಸ್ವಲ್ಪ ಬೇಗನೆ ಅದೆಲ್ಲದನ್ನು ಮುಗಿಸ್ಕೊಂಡು ಆನ್ ಟೈಮ್ ನಾವು ಮಲಗಲಿಕ್ಕೆ ನೋಡಿದರೆ ನಮ್ಮ ನಿದ್ರೆ ಸೈಕಲ್ ಚೇಂಜ್ ಆಗಲ್ಲ. ನಿದ್ರೆ ಸೈಕಲ್ ಚೇಂಜ್ ಆಗೋದಾಗೆ ಆನ್ ಟೈಮ್ ನಾವು ಮಲಗೋದಕ್ಕೆ ನೋಡಿದರೆ ನಮಗೆ ಬೇಗ ನಿದ್ದೆ ಬರುತ್ತೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರುತ್ತೆ. ಸೊ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸನ್ನು ಮಾಡೋದ್ರ ಮೂಲಕ ನಾವು ಆರಾಮ್ಸೆ ಮಲಗಿದ ಕೂಡಲೇ ನಿದ್ದೆನ ಮಾಡ್ಬೋದು. ನಿಮಗೆ ಇನ್ನು ಬೇರೆ ಯಾವುದಾದ್ರೂ ಟಿಪ್ಸ್ಗಳನ್ನು ಗೊತ್ತಿದ್ದರೆ ನನಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ಆಲ್ಮೋಸ್ಟು ಶೇರ್ ಮಾಡಿದ್ದೇನೆ. ಇನ್ನು ತುಂಬ ವೀಡಿಯೋಗಳಿದೆ, ನಿದ್ರೆ ಸಮಸ್ಯೆ ಬಗ್ಗೆಯೇ ತುಂಬ ವೀಡಿಯೋಗಳಿದೆ. ಕೆಲವೊಂದು ಮನೆಮದ್ದು ಹೇಳ್ತೇನೆ ಅಂತ ಹೇಳಿದ್ದೇನೆ, ಲಿಂಕ್ಸ್ ಹಾಕಿರ್ತೇನೆ. ಆಲ್ರೆಡಿ ನಾನು ನನ್ನ ಇನ್ನೂ 2 ಚಾನೆಲಲ್ಲಿ ಬೇಕಾದಷ್ಟು ನಿದ್ರೆಹೀನತೆ ಸಮಸ್ಯೆ ಬಗ್ಗೆ ಬೇಕಾದಷ್ಟು ಮನೆಮದ್ದುಗಳನ್ನು ಹೇಳಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅದನ್ನ ನೋಡಿ. ಅದರಲ್ಲಿ ಕೂಡ ನಿಮಗೆ ತುಂಬಾ ಮಾಹಿತಿಗಳು ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.